ತುಳುನಾಡ ರಕ್ಷಣಾ ವೇದಿಕೆ ವತಿಯಿಂದ ದಿನದ ಹೊದಿಕೆ ವಿತರಣೆ ಅಭಿಯಾನ ಸಮಾರೋಪ ಕಾರ್ಯಕ್ರಮ ಮಾರ್ಚ್ 6ರಂದು ತುಳುನಾಡ ರಕ್ಷಣಾ ವೇದಿಕೆ ಗೌರವ ಸಲಹೆಗಾರ ಫ್ರಾನ್ಸಿಸ್ ರಸ್ಕಿನ್ ರವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ನಡೆಯಿತು. ಬೀದಿ ಬೀದಿಗಳಲ್ಲಿ ಜೀವನ ಸಾಗಿಸಿ ರಾತ್ರಿ ಹೊತ್ತು ರಸ್ತೆ ಬದಿಗಳಲ್ಲಿ ಮಲಗುವ ನಿರ್ಗತಿಕರು ಹಾಗೂ ಬಡ ವರ್ಗದವರಿಗೆ ಚಳಿಗಾಲ ಹಾಗೂ ವಿಪರೀತ ಥಂಡಿಗಾಳಿ ವಾತಾವರಣದ ಪರಿಣಾಮ ಆರೋಗ್ಯ ಸಮಸ್ಯೆ ಬರದಂತೆ ಹೊದಿಕೆ ವಿತರಣಾ ಅಭಿಯಾನ ಮಂಗಳೂರು ನಗರದ ವಿವಿಧ ಬಡಾವಣೆಗಳಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಚೆಪ್ಪು ಹಾಗೂ ಇತರ ಪದಾಧಿಕಾರಿಗಳು ನಿರಾಶ್ರಿತರಿಗೆ ಹೊದಿಕೆ ನೀಡುವ ಕಾರ್ಯಕ್ರಮ ಜನವರಿ 23ರಿಂದ ನಡೆಸಿಕೊಂಡು ಬರುತ್ತಿದ್ದು ಇದುವರೆಗೆ 2 ತಿಂಗಳಿಂದ ಸುಮಾರು 1,000 ಹೊದಿಕೆ ಹಂಚಲಾಗಿದೆ. ಅದೇ ರೀತಿ ಮಾರ್ಚ್ 6ರಂದು 5 ಗಂಟೆಗೆ ಮಂಗಳೂರು ನಗರ ಪಾಲಿಕೆ ವಸತಿ ರೈತರ ಕೇಂದ್ರದಲ್ಲಿ ಸಮಾರೋಪ ಕಾರ್ಯಕ್ರಮ ಉದ್ಘಾಟನೆಯನ್ನು ಅಂತಾರಾಷ್ಟ್ರೀಯ ಗೌರವ ಅಧ್ಯಕ್ಷ ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ಹಾಗೂ ಶ್ರೀ ದುರ್ಗಾನಂದ ಸ್ವಾಮೀಜಿ ಶಿವಗಿರಿ ಮಠ ಮಡ್ಯಾರವರು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ಶುಭ ಹಾರೈಸಿದರು. ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷರಾಗಿದ್ದ ಈ ತುಳುನಾಡ ರಕ್ಷಣಾ ವೇದಿಕೆಯ ಜಾತಿ ನೀತಿ ಭೇದಭಾವಗಳನ್ನು ಸಂಘಟನೆ ಸಂಘಟನೆಯಿಂದ ನಮ್ಮ ಹಿರಿಯರಾಗಿರುತ್ತದೆ. ಇನ್ನು ಭರವಸೆ ವಾಟ್ಸಪ್ ಇನ್ನಿತರ ಸಂಘಟನೆ ಮಂತ್ರಿತ್ವ ಕಾರ್ಯಕ್ರಮ ಧರ್ಮ ರಕ್ಷಿತ ರಕ್ಷಿತ ಜಾತಿ ನೀತಿ ಭೇದ ಭಾವ ಸಂಘಟನೆ ತುಳುನಾಡ ರಕ್ಷಣಾ ಯೋಗೀಶ್ 13 ವರ್ಷದ ಸಾಧನೆ ಬಂದ ಆದರೆ ಯೋಗಿನೇ ಮಾಡಲ್ಲ ಸಾಧನೆಗೆ ಬಡವರ ಶ್ರೀಮಂತರ ದಲಿತರ ಓವೇ ಜಾತಿ ಬಗ್ಗೆ ನಡೆದ ಅಂತ ಸಂಘಟನೆ ಓಡೈತಿ ಸದ್ಯ ನಾನು ಯೋಗೀಶನ ಸಂಘಟನೆ ಅಲ್ಪ 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 ಸಾಧನೆ ಮಾಡೋದಿಲ್ಲ ಅಂದ ಬೆನ್ನಾನ್ ಬಂದು ಪ್ರತಿಯೊಂದು ಸೇವೆ ಈ ಮಟ್ಟಗಳು ಎಪ್ಪಳ ಬಂದ ಮಟ್ಟ ಅವೇ ಬಾರ್ದಾರ ಯೋಗೀಶರ ಇದು ಮಾಡಿದ್ರೆ ಆಲೋಚಿ ಇದು ಪಕ್ಷನು ಗೆಡ್ಡೆ ಕಾರ್ಯ ಮಾಡ್ತೀವಿ ಅಲ್ಲಿ ಭಗವಂತ ದೇವಿಗೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಕೊಟ್ಟಿನ ಓ ಆಕಾಂಕ್ಷೆ ಬಂದಾಗಿ ಭಗವತ್ ನಡಬೇಕು ದಿನನಿತ್ಯ ಬಂದೋಲೆ ದಿನನಿತ್ಯ ಬಂದ ಈ ಸಭೆಗೆ ನಾವು ತೂನಿಲ್ಲ ಕೆಲವು ಕಾರ್ಯಕ್ರಮ ಮಾತುಗಳೇ ಇಪ್ಪತ್ತೇನೆ ನಮಗೆ ಪಣ್ಣೆ ನಾವು ಕೇಳುವುದಿಲ್ಲ ಅಂತೆಯೇ ನಮ್ಮ ಹಿರಿಯರ ಸಂಘಟನೆ ಬಂದ ಪ್ರತಿಯೊಂದು ಸಂಘಟನೆ ಇಲ್ಲ ಜಾತಿ ನೀತಿ ಸಂಘಟನೆ ಇವತ್ತು ಇಂಚಿನ ವ್ಯಕ್ತಿ ಸೇವೆ ಮಾಡುವರು ಅವು ಮಾಮೂಲ ವಿಷಯ ಮನಸ್ಸಿಗೆ ಈ ಸ್ಟೇಜಿಗೆ ಬರೋಣ ಈ ಸಭೆಗೆ ಇವತ್ತು ಕುರುಡಲ್ಲ ಮನಸ್ಸು ತೋರಿ ಯಾನು ಏನು ಮಾಡಿರ್ಬೇಕು ಈ ಸೇವೆ ದಾಯ ಮಾಡ್ಕೊಂಡು ಆ ಭಾವನೆ ಯಾರು ಸೇವೆ ಸಮಾಜಕ್ಕೋಸ್ಕರ ಮಾಡ್ತೇನೆ ಹಿಂದೂಗೆ ಕ್ರೈಸ್ತರಿಗೆ ಮುಸಲ್ಮಾನ ಜಾತಿ ಜೀವಿ ಕಪ್ಪೆ ಮುಂದೆ ಜಾತಿ ಮಾಡ್ತಾರೆ ಭಾವನೆ ಭಗವತಿ ದೀರ್ಘ ಆವಿಷ್ಕರು ಆ ಗೆಡ್ಡೆ ಕಾರ್ಯ ಯೋಗೀಶನ ತುಳುನಾಡ ಸಂಘಟನೆ ಮನಪಂಚಿನ ಬಾಗಿನ ಆಯುಷ್ಯನ ಭಗವತಿ ಕೊಡು ಅಂತೇಳಿ ನಮ್ಮ ಯೋಗೀಶರು ಅಂತೇಳಿ ಎಷ್ಟು ಆಕಾಂಕ್ಷದಿಂದ ಈ ಸಂಘಟನೆ ಅಂತೇಳಿ ಆ ಸಂಘಟನೆ ಆಕಾಂಕ್ಷೆ ಆರೋಗ್ಯ ಮಾಡಿದ ಮನಪಂಚಿ ನಿಜವಾದ ಗೊತ್ತು ದಯವಾದ 16 ವರ್ಷ ಕೊಟ್ಟಿರುವುದು ಜೊತೆಗ ಜೈನ ಅಮ್ಮಲಂಚನೆ 16 ವರ್ಷ ಗೊತ್ತು ಸಂಘಟನೆ ಮಾಡ್ಕೊಂಡೇ ಜನಕ್ಕೋಸ್ಕರ ಮಾಡ್ಕೊಂಡು ಎತ್ತ ಬಲ ಖಂಡಿತ ಈ ಸಂಘಟನೆ ನಮ್ಮ ಇಡೀ ದೇಶದ ಯೋಗ್ಯತೆ ಸಂಘಟನೆ ಮನಪೂರ್ವಕ ದಯಪಂಡ ಈ ಸಂಘಟನೆ ದಿನ ವರ್ಷ ಪರಿವರ್ತನೆ 10 ಜನ ಗುಂಪಿನ ಸಂಘಟನೆ ಯೋಗಿದ್ದಾರೆ ಈ ನಾನಾದರೂ ಪಡೆಯವರಿಗೋಸ್ಕರ ತಿಳಿಸವರು ದಿನ ಸೇವೆ ಮಾಡಿಕೊಂಡು ಎತ್ತ ಪಾಲಕ ಭಗವತಿ ಹೋಗ್ತಾರೆ ಅತ್ಯಂತ ಎತ್ತಿನ ಬಯಸಲು ಮಾಡಿದ್ದಾರೆ ಪಂಡಿತ ಪಾತ್ರವನ್ನು ನಿನ್ನ ಮಾತು ಸಭೆಯಲ್ಲಿ ನಿರಾಶ್ರಿತರಿಗೆ ಹಾಗೂ ಬಡವರಿಗೆ ಹೊದಿಕೆ ವಿತರಿಸಿ ಮಾತನಾಡಿದ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ ರವರು ಬಡವರಿಗೆ ಸೇವೆ ಸಲ್ಲಿಸಿದರೆ ದೇವರಿಗೆ ಸಲ್ಲುತ್ತದೆ, ಮಾನವೀಯತೆ ಮೈಗೂಡಿಸಿಕೊಂಡು ಜೀವನ ಸಾಗಿಸಿ ಎಂದು ಕರೆ ನೀಡಿದರು. ಪ್ರಶಾಂತ್ ಕಡಮರರು ಇಲ್ಲಿ ಬೆಳೆದಿರುವ ಎಲ್ಲ ಸಹೋದರರು
ನಾನು ನನ್ನ ಎರಡು ಮಾತುಗಳು ಏನಾದರೂ ಹೆಚ್ಚು ನಮಗೆ ಕ್ಷಮಿಸಿ. ನಾನು ಯಾವಾಗ ಹೇಳೋದು ನಾನು ಕರ್ನಾಟಕ ಇಲ್ಲದ 55 ವರ್ಷ ಆಯಿತು. ಸ್ವಾಮಿಗೆ ಕೊಟ್ಟು 10 ವರ್ಷ ಮುಂಬೈ 45 ವರ್ಷ ರೂಪಾಯಿ ಆಗಿದೆ. ಅದನ್ನು ಹೆಚ್ಚಾಗಿ ತುಳು ಬಂದ್ಕೊಂಡು ಮಾತು ಕನ್ನಡ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಕುಟುಂಬದ ಯಜಮಾನ ಕೆಲಸ ಇರ್ತದೆ. ಮುಂಚಿತ ಕಾರ್ಯಕ್ರಮ ಬಂತು. ಸೊ ಆರೋಗ್ಯ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಕಂಚಿನ ನಮ್ಮ ತುಳುನಾಡ ರಕ್ಷಣೆ ಬಗ್ಗೆ ಮಾತಾಡ್ತಾರೆ. ನಮ್ಮ ತುಳುನಾಡ ರಕ್ಷಣೆಗೆ ಐನ 13 ವರ್ಷದಿಂದ ಜನಭಾವನೆಯ ಕೆಲಸ ನಮ್ಮದು. ಇನ್ನು ಕೆಲವೇ ಜನರು ಈ ಸಂದರ್ಭದಲ್ಲಿ ಪ್ರಾರ್ಥನೆಗಳ ಸಂಘಟನೆ ಜಿಲ್ಲೆಯಂತೆ ರಾಜ್ಯದಂತೆ ಬೇರೆ ದೇಶದ ನಮ್ಮ ಸಂಘಟನೆಗಳು ಅಂಚನೆ ಬೇರೆ ಸಂಘಟನೆ ಬೇರೆ ಬೇರೆ ದೇಶದ ನಮ್ಮ ಮಸ್ತು ಜನ ಅಭಿಮಾನಿಗಳು ಪ್ರತಿನಿಧಿಗಳು ಈ ತುಳುನಾಡ ವೇದಿಕೆ ಬಂದ ಎಷ್ಟೇ ಜನರು ವಿಶೇಷವಾದ ತುಳುನಾಡ ವೇದಿಕೆ ಸೇರಿದ ತುಳುನಾಡ ವೇದಿಕೆ ಒಂದು ಸಂಘಟನೆ ಬಂದ ಜಾತಿ ಬೇರೆದಾರೆ ಇವರು ಅವೇನೇ ಪಾಲನೆ ಮಾಡುವುದಿಲ್ಲ. ಕೆಲವೇ ಮಾತು ರೂಪಾಯಿ ಪ್ರತಿನಿಧಿಗಳು ಬಟ್ ಈಗ ಅಪವಾದ ದೃಷ್ಟಿ ತುಳುನಾಡ ವೇದಿಕೆ ಪ್ರಾರಂಭ ಇದ್ದಲ್ಲ ಇಬ್ಬರು ಅವೇ ಫಾಲೋ ಮಾಡುತ್ತಿಲ್ಲ. ಎಂಗನ ಉಪಯೋಗಿ ಮೀಟಿಂಗ್ ಆಗಬೇಕು ಬಂದ ಇಬ್ಬರು ಹೆಜ್ಜ ಚಪ್ಪಲ್ ನೀರು ಉಳೆ ಬಂದ ಹಂಚಿನೇ ಇಬ್ಬರ ಜಾತಿ ಧರ್ಮ ಭಾಷೆ ಇಂಜಿನಿಯರ್ ಆ ಬೇರೆ ಗುರುತುರಿ ಉಳೆ ಬಂದ ಇಬ್ಬರು ಪರಸ್ಪರ ಬೇರೆ ಮಾಡ್ಬೇಕು. ಆದರೆ ತುಳುನಾಡ ವೇದಿಕೆ ನಮ್ಮ ಉದಯ ನಮ್ಮ ಊರೆಲ್ಲ ಸಹೋದರರು ನಮ್ಮ ಟಿಆರ್ ಫ್ಯಾಮಿಲಿ ತುಳುನಾಡ ಫ್ಯಾಮಿಲಿ ಬಂದ ಭಾವನೆ ಇಲ್ಲ. ಇಡೀ ಡಾಕ್ಟರ್ ಡೇವಿಡ್ ಫೆರ್ನಾಂಡಿಸ್ ಅಂತಲ್ಲ ಇಡೀ ದಾಯಿ ತುಳುನಾಡ ವೇದಿಕೆಯನ್ನು ಆಯ್ಕೆ ಮಾಡ್ಕೊಂಡು ಆದಾಯ ಮಾಡಬೇಕಾದ ತುಳುನಾಡ ವೇದಿಕೆ ಉದ್ಯಮ ಮಾಡ್ತದ ಮುಳುಕು ಒಂದು ಉಭಯ ಜಾತಿ ಧರ್ಮ ಇಚ್ಚಿ ఒక దిక్కులు అన్యాయం విరుద్ధవరం హైకోర్టు దిక్కులు ఒక ఆత్మీయ చేసినట్టు ఒరే దూరట్టుకున్నాగా ఎంజిన ಗೊತ್ತಾಗ್ತದೆ ಆಂಡ ಐದು ಸೇರಿ ಹೋಗ್ಬೋದು ಯಾನ್ ಸರ್ ಈಗ ಅದನ್ನ 5 ವರ್ಷದಿಂದ ಡಾಕ್ಟರ್ ಡೇವಿಡ್ ಫೆರ್ನಾಂಡಿಸ್ ಅವರಿಗೆ 6 ಕೈಗಳು ಕೊಟ್ಟಿರಿ ತುಳುನಾಡ ವೇದಿಕೆ ಪಡೆದಾದ ಯೋಗಿ ಶೆಟ್ಟಿ ಪಡೆದಾದ ನಮಗೆ ಅದೇ ಬೇರೆ ಕನ್ನಡದಲ್ಲಿ ಅವು ಅಂಜಲಿ ಇವರೇ ಎಲ್ಲರೂ ಪಡೆದ ಯಾರು ಶಾಲೆ ಹೋಗಲ್ಲ ಈಗಿಲ್ಲ ನನಗೆ ಒಂದು 2-3 ಮಾಸ ಇರುವಾಗ ನಾನು ಕೂತೆ ಇದಿಲ್ಲ ಅದಕ್ಕೆ ಇಲ್ಲ ಜಾಬ್ ಮಾಡ್ತಾರೆ ನನಗೆ ದುರ್ಗ ಮಾಡ್ತಾರೆ ಆರು ದೊಡ್ಡ ಆಗುತ್ತದೆ ನಾನು ಕೆಲಸ ಸೀನಿಯರ್ ನಾನು ಎಲ್ಲರೂ ಅದು ಎಡಿ ರೀಡ್ ಆಗಲು ಅವಾಗ ಲೀಡರ್ ಒಂದು ಪಾಠದ ಲೀಡರ್ ಆಗಿದ್ದ ನೆಗ್ಲೆಕ್ಟ್ ಇಲ್ಲೇ ಮಾಡ್ತಾರೆ ನಮಗೆ ಬ್ಲಾಂಕೆಟ್ಸ್ ಮತ್ತು ಕೊಡುವಂತಿನ ಕಾರ್ಯಕ್ರಮ ಮಧ್ಯೆ ಅವರಿಗೆ ಇದರ ಮಾತನ್ನ ಬರಬಾರ್ದು ಇಂಕನ ಎನ್ಜಿಒದ ಬರಬಾರ್ದು ಸೇರಿದ ಮಾಧ್ಯಮ ಹೃತ್ಪೂರ್ವಕವಾದ ಅವರಿಗೆ ಅಭಿನಂದನೆ ಅಂಜನೆ ಸಂಜೆ ಕಾರ್ಯಗಳ ಕೊಡುವುದಿಲ್ಲ ಅವರನ್ನೇ ಒಂಜಿ 2 ವರ್ಷ ಲಾಕ್ಡೌನ್ మీకు వారంలో గుణస తిండి మన కొట్టే పడదు బయట 7 గంటకి మాత్రం దాని మొత్తం బదులు అట్లా సుతా బదులు ఇట్లా రాని కానీ ఎంజి గుణస తిరుగుతున్నా నాన్ వెజ్ ఐటమ్ మాత్రం కొడుతూ ఈ ఏక ఇద్దరు మనసు ఇట్లా నిరాశ్రితులకి బెలవంతులకి 3 దిగులుకున్నట్లకి పోరే ఆందే ಅದೇ ನಮ್ಮ ವಿಷಯ ಐದು ರಮೇಶ್ ಕೊಡ್ಬಿಟ್ಟಲ್ಲ ಆ ನಂತರ ಈ ಪುಣ್ಯ ಕಾರ್ಯಗಳು ನಮ್ಮ ಬೇಸಾಯ ಆಡು ಆ ಎಂಜಿನಾಡಲ್ಲಿ ಎತ್ತಿನ ರವಾಬೋದು ಒಂದು ಸಹಾಯ ಮಾಡ್ತದೆ ಮಾದೇವಿಲ್ಲ ಇಂಚಿನ ಸಹಾಯ ಮಂಗಳೂರು ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಿರಾಶ್ರಿತರ ಇಜ್ಜನಗಳಿಗೆ ಭಾರತಗಳಿಗೆ ಆವರಣಕ್ಕೆ ಮಲ್ಲ ಒಂದು ಉದ್ದೇಶ ನಿಖಲು ಮನಸ್ಸಲ್ಲಿ ನಿಖಲು ಸಹಾಯ ತೆಗೆದು ನಿಖಲು ಒಂದು 10% ನಿಖಲು ಸಹಾಯ ತೆಗೆದು 20% ನಿಖಲು ಸಹಾಯ ಮುಖ್ಯಮಂತ್ರಿನ ಒಂದು ಉದ್ದೇಶ ನಿಖಲು ನಾನು ಎప్పుడు ಅವರ ಆಯ್ದ ನಿಖಲು ಬೆಂದದೆ ದುರಭ್ಯಾಸವನ್ನು ಕಮ್ಮಿ ಮಾಡ್ತದೆ ಸದುದ್ದೇಶ ಪೂರ್ವಕವಾದ ನಿಖಲ್ನ ಮಾತ್ರ ಫ್ಯಾಮಿಲಿ ನಿಖಲ್ನ ನೆರವಾಗುವಂತಹ ಒಂದು ಸಹಾಯ ನಿಖಲೇ ಉದ್ದೇಶವಾಗಿ ಕಾರ್ಯಕ್ರಮ ಗಣರಾಜ್ಯದ ನಿಖಲ್ನ ಒಂದು ನಿಖಲಿಗೆ ಸೇವೆ ಮಂಚಿನ ಅವಕಾಶ ಟಿಕೆಟ್ ಪಡೆದು ದೇವರ ಪ್ರಾರ್ಥನೆ ಮತ್ತೊಂದು ಅದೇ ಒಂದು ಇದನ್ನ ಕಾರ್ಯಕ್ರಮ ಸೇರಿಸಿ ಮಾತ್ರ ಇಲ್ಲ ಧನ್ಯವಾದಗಳು ಅರ್ಪಣೆ ಮತ್ತೊಂದು ಅಂಚನೆ ನಮ್ಮ ಸ್ವಾಮೀಜಿಯವರು ಮತ್ತು ಬಿಸಿ ಶೆಡ್ಯೂಲ್ ಬಂದದ್ದು ನನಗೆ ಒಂದು ಆಶೀರ್ವಚನ ಹೋಗ್ತಿದೆ ನನಗೆ ಒಂದು ಮಾತೆ ಬಂದು ಅಂಚನೆ ಪದಾಧಿಕಾರಿಗಳು ಮಾಧ್ಯಮ ವೈದ್ಯರು ಅಂಚನೆ ಯೂತ್ ಈ ಕಾರ್ಯಕ್ರಮವನ್ನು ಮಾಧ್ಯಮದ ಸಂಘಟನೆಗಳು ಇಂಚಿನ ಒಂದು ಸಂಘಟನೆ ಬಂದದ್ದು ನನಗೆ ಹೊಡಿತ ಸಹಾಯ ಮಾಡ್ತಿದ್ದೀವಿ ಬರಲು ಮುಂದೆ ಅಟ್ಲಿಗೆ ಮಾತ್ರ ಇಲ್ಲ ಆಯುರ್ವೇದಿಕ ಐಶ್ವರ್ಯ ದಿಕ್ಕದು ಸೇವೆ ಮಾಡುವಂತಿನ ಆ ಒಂದು ಪುಣ್ಯ ಕಾರ್ಯಕ್ರಮಗಳು ಭಾಗವಹಿಸಿದರೆ ದೇವರ ಅನುಗ್ರಹ ಮುಖ್ಯವಾದ ದೇವರ ಅನುಗ್ರಹ. ಕಾರ್ಯಕ್ರಮದಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ಮುಖಂಡರುಗಳಾದ ಜೆ ಇಬ್ರಾಹಿಂ, ಜ್ಯೋತಿ ಜೈನ್, ಕ್ಲೀಟಸ್ ಲೋಬೋ, ಹರೀಶ್ ಶೆಟ್ಟಿ,
ಜೋಸೆಫ್ ಲೋಬೋ, ರೋಷನ್ ಗೈಟನ್ ಉಪಸ್ಥಿತರಿದ್ದರು. ಕೇಂದ್ರೀಯ ಕಚೇರಿ ಕಾರ್ಯದರ್ಶಿ ಪ್ರಶಾಂತ್ ಭಟ್ ಕಡಬ ಕಾರ್ಯಕ್ರಮ ನಿರೂಪಿಸಿದರು. ವಸತಿ ಕೇಂದ್ರದ ಪ್ರಮುಖರಾದ ಎಂಪಿ ಶೆಣೈ ಧನ್ಯವಾದ ಅರ್ಪಣೆ ಮಾಡಿದರು.